ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತನ್ನು ಕೆಡೆತ್ಕೊಂಡು ಹೊಸಕುರಲ್ದ ಇನ್ನಿತ ಸುದ್ದಿಗೊಂಚಲಿಗೆ ಶುರುವಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಉಪ ಸಮಾದೇಶರಾದ ಇಲಾಖೆಯ ಸರಿಸುಮಾರು 35 ವರ್ಷ ಸೇವೆ ಸಂದಾಯಿನ ಉಪ ಸಮಾದೇಷ್ಟರು ರಮೇಶರಿಗೆ ಸೇವಾ ನಿವೃತ್ತಿದ ವಿದಾಯ ಮಾನಾದಿಗೆ ಲೇಸು ಗೃಹ ರಕ್ಷಕ ದಳದ ಮೇರಿಹಿಲದ ಜಿಲ್ಲಾ ಕಚೇರಿಡು ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರನ ಗುರುಕಾರ್ಮಿಡು ಶನಿವಾರ ಕಾಂಡೆ ನಡೆಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಉಪ ಸಮಾದೇಷ್ಟರು ರಮೇಶ್ ರೆಗ್ ನಿವೃತ್ತ ವಿದಾಯ ಮಾನಾದಿಗೆ ಲೇಸು ಮೇರಿಹಿಲ್ದ ಜಿಲ್ಲಾ ಕಚೇರಿಡು ಶನಿವಾರ ಕಾಂಡೆ ನಡೆದನು. ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿ ಜಿಲ್ಲದ ಮಾತಾ ಘಟಕ ಅಭಿಮಾನಿ ಬಂಧುಲಿನ ವತಿರ್ದು ಅಭಿಮಾನದ ಸಮ್ಮಾನ ಗೌರವ ನಡಪಾಯಿರು. ಬಂಧುಗಳೇ, ಆ ನಂತರ ಮಂಗಳೂರು ಘಟಕ, ತದನಂತರ ಕಡಬದ ಸಮ್ಮಾನ ಗೌರವವನ್ನು ಸ್ವೀಕರಿಸಾದ ಪಾತೇರ್ನ ಉಪ ಸಮಾದೇಷ್ಟರು ರಮೇಶ್ ತಾನು ಇಲಾಖೆಗೆ ಸೇರ್ನ ಅನುಭವವನ್ನು ವಿವರಿಸಾದ ತಂಕ ಜಿಲ್ಲಾ ಕಚೇರಿರ್ದು ಸಮಾದೇಷ್ಟರಿರ್ದು ಮಾತಾ ಘಟಕಲಿರ್ದು ಎಡ್ಡೆ ಸಹಕಾರ ತಿಕ್ಕದಂಡು ತಂಕ ಪ್ರಶಸ್ತಿ ಪುರಸ್ಕಾರ ತಿಕ್ಕೆರ ನಿಕ್ಲಿನ ಸೇವೆ ಸಹಕಾರ ಕಾರಣ ನಿಕ್ಲಿನ ಮಾತೆರಲ್ಲ ಸಹಕಾರ ದುಂಬಗ್ಲ ಉಪ್ಪಡ ಪಣದು ಸಮ್ಮಾನ ಗೌರವ ಕೊರ್ನ ಮಾತೆರೆಗ್ಲ ಸೊನ್ನೆ ಸಂದಾಯರು. ಆಮೇಲೆ ಡಾಕ್ಟರ್ ವಿದ್ಯಾಧರ ಶೆಟ್ಟಿ ಅಂತ ಬಂದರು. ಅವರ ನಂತರ ಒಂದು 2-3 ಜನ ಎಡಿಸಿಎಸ್ಪಿ ಕೂಡ ಮಾಡಿದ್ರು. ಈಗ ನಮ್ಮ ಪ್ರಸ್ತುತ ನಮ್ಮ ಜೊತೆಯಲ್ಲಿರುವಂಥವರು ಡಾಕ್ಟರ್ ಮುರಳಿ ಮೋಹನ್ ಚೌಂತಾರ್. ಅವರ ಜೊತೆಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ 8 ವರ್ಷ ನಂತರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ನನಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಆಫೀಸ್ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಈಗ ತಾನೇ ಎಲ್ಲರೂ ಹಿರಿಯರು ಹೇಳಿದಾಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅದು ಆಫೀಸಿನ ಕೆಲಸದಲ್ಲಿ ನಾವು ಮಾತುಗಳು ಇರ್ತದೆ. ಆದರೆ ನಮಗೆ ಜಿಲ್ಲಾ ಕಮಾಂಡ್ ಅವರು ಎಲ್ಲ ರೀತಿಯನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ, ಕಚೇರಿಯಲ್ಲಿ ಎಲ್ಲ ರೀತಿಯನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತಿನವರೆಗೆ ಅವರು ಇದ್ದಾರೆ. ಇನ್ನು ಮುಂದೆ ಕೂಡ ಅವರ ಸ್ನೇಹ ಕೂಡ ನಮ್ಗೆ ಕೂಡ ಅದೇ ಥರ ಮುಂದುವರುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಹಿರಿಯರು ಕೂಡ ಎಲ್ಲ ಇದ್ದಾರೆ. ಹಾಗೆ ಸರ್ವಿಸ್ ಮಾಡ್ತಾ ನಾವು ಒಂದೊಂದು ಸಲ ಏನಾಗುತ್ತೆ, ಸರ್ವಿಸ್ ಮಾಡುವಾಗ ನಮ್ಮ DGP ಅವರು ಅವರ ಆದೇಶಗಳು ಇರ್ತದೆ. ಇಲ್ಲಿ ಪೊಲೀಸ್ ಆಯುಕ್ತರು ಇರ್ತಾರೆ, ಒಬ್ಬರು ಪೊಲೀಸ್ SP ಅವರು ಇರ್ತಾರೆ. ಹಾಗೆ ಜಿಲ್ಲೆಯಿಂದ ಕೆಲವೊಂದು ಒತ್ತಡಗಳು ಇರ್ತದೆ. ಆ ಒತ್ತಡಗಳು ಬಂದಾಗ ನಾವು ಸಹಜವಾಗಿ ಆ ರೂಲ್ಗಳನ್ನು ಪ್ರೋಟೋಕಾಲನ್ನು ಫಾಲೋ ಮಾಡುವಾಗ ಕೆಲವು ಮಾತುಗಳು ಬರ್ತದೆ, ಕೆಲವು ಮಾತುಗಳು ಇಲ್ಲದಿರ್ಬೋದು. ಆ ಮಾತುಗಳು ಬಂದಾಗ ಅದು ವೈಯಕ್ತಿಕವಾಗಿ ಇರದೆ ಆ ಡಿಪಾರ್ಟ್ಮೆಂಟನ್ನ ಒಂದು ರೂಲನ್ನು ತಗೊಳ್ಳಬೇಕಾದ್ರೆ ನಾವು ಅದನ್ನು ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಮದು ಕರ್ತವ್ಯ. ನಾವೊಂದು ತರಬೇತಿ ಮಾಡಿ ನಾವು ಆ ಹುದ್ದೆಗೆ ಬಂದಾಗ ಸರ್ಕಾರದ ರೂಲ್ಗಳನ್ನು, ಆಫೀಸರ್ಸ್ ಬರುವಂಥ ರೂಲ್ಗಳನ್ನು ಕಚೇರಿಯಲ್ಲಿ ಏನು ಇರ್ತದೆ ಅದನ್ನು ನಾವು ಹುಡುಗರಿಗೆ ತಿಳಿಸೋದು ನಮ್ಮದು ಆದ್ಯ ಕರ್ತವ್ಯ. ಗುರ್ಕಾರ್ನ ವೇಸನ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಇಲಾಖೆದ ಮಾತಾ ಬೇಲೆ ನಿಭಾಯಿಸಾದ ರಮೇಶರು ಎಡ್ಡೆ ಸಹಕಾರ ಕೊಡ್ತಿರು. 6 ದಿಂಜ ಅನುಭವಿ ಇಲಾಖೆಗೆ ಅರೆನ ಕೊರತೆ ಕಾಡೆರ ಉಂಡು. ಅರೆನ ಅನುಭವದ ಮಾರ್ಗದರ್ಶನ ಏಪಗ್ಲ ಉಪ್ಪಡು ಅರೆನ ನಿವೃತ್ತ ಜೀವನ ಸುಖಮಯವಾದ ಉಪ್ಪಡು ಪಣದ ಹಾರೈಸಿರು. ರಮೇಶ್ ಅವರು ಇದು ನನ್ನ 9ನೇ ವರ್ಷ. ಈ 9 ವರ್ಷಗಳಲ್ಲಿ ಸುಮಾರು ಅವ್ರು ಹೇಳಿದಾಗ 8 ವರ್ಷಗಳ ಕಾಲ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ಬಹಳಷ್ಟು ಕಲ್ತಿದ್ದೇನೆ. ನನಗೂ ಅವರಿಗೂ ಕೆಲವೊಮ್ಮೆ ಮನಸ್ತಾಪಗಳು ಆಗಿದೆ. ಕೆಲವೊಂದು ವಿಚಾರಗಳಲ್ಲಿ ನಾನು ಹೇಳಿದಾಗೆ ನಡಿಬೇಕು ಅಂತೇಳಿ ಅವರಿಗೆ ಕೆಲವೊಮ್ಮೆ ಇಷ್ಟ ಆಗದೇ ಇರ್ಬೋದು. ಒಂದು ರೀತಿಯ ಹಿಟ್ಲರ್ ಥರ ಈ ಮನುಷ್ಯ ಅಂತ, ಅವ್ರು ಹೇಳಿದ್ದೇ ಆಗಬೇಕು ಅಂತೇಳಿ, ನಾನು ಹೇಳಿದ ರೀತಿಯಲ್ಲೇ ಆಗಬೇಕು. ನಾನು ಅವರಿಂದ ಕಲಿತ ನಂತರ ನಾನು ಅದೇ ರೀತಿಯಲ್ಲೇ ಆಗಬೇಕು ಅಂತೇಳಿ ಕೆಲವೊಮ್ಮೆ ನಾವು ಜೋರಾಗಿ ಮಾತಾಡಿದ್ದುಂಟು, ಕೆಲವೊಮ್ಮೆ ಅಲ್ಲ ಹಲವೊಮ್ಮೆ.
ನಾನು ಭಾಳಷ್ಟು ಜಗಳ ಆಡಿದ್ದೇವೆ. ಆದರೆ ಆ ಕ್ಷಣದಲ್ಲಿ ನಾವು ಮರಿತೇವೆ. ಯಾಕೆಂದರೆ ನಾವು ಜಗಳ ಆಡೋದು ಏನಕ್ಕೆ ಅಂತ ಹೇಳಿದರೆ ನಮ್ಮ ಸಂಸ್ಥೆಯ ಹಿತಕ್ಕಾಗಿ ಅಷ್ಟೇ. ಸಂಸ್ಥೆಯ ಹಿತಾಸಕ್ತಿಯನ್ನು ಬಿಟ್ಟುಕೊಟ್ಟು ನಾವಾಗಲಿ ಅವರಾಗಲಿ ಕೆಲಸ ಮಾಡಲಿಲ್ಲ. ಒಂದೆರಡು ಸಲ ಆಗಿದೆ, ಜೋರು ಗಲಾಟೆ ಆಗಿದೆ, 2 ದಿವಸ ಮಾತುಗಳು ಬಿಟ್ಟಿದ್ದೇವೆ. ಮತ್ತೆ ಮರು ದಿವಸ ಪುನಃ ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಸೆಲ್ಯೂಟ್ ಹೊಡ್ಕೊಂಡು ಬರ್ತಾಯಿದ್ರು. ಎರಡನೇ ಬಾರಿ ನಾವು ಹಾಗೆ ಅದನ್ನೆಲ್ಲ ತಲೆಗೆ ಹಚ್ಕೊಂಡ್ರೆ ಇಲಾಖೆ ಕೆಲಸ ನಡೆಯಲ್ಲ. 2ನೇ ಬಾರಿ ನಾನು ಸಮಾದೇಶ ಆಗೋದಿಲ್ಲ ಅಂತ ಆಯಿತು. ಅವ್ರ ಆರ್ಡರ್ ತಗೊಂಡ್ರು, ನನಗೆ ಗೊತ್ತಿಲ್ಲದೆ 3 ದಿವಸ ನಾನು ಚೇಂಬರ್ ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ಅವ್ರನ್ನ ಮನೆ ಹತ್ರ ಪಾಪ ಬಂದಿದ್ದರು. ಅದು ಆ ಕ್ಷಣಕ್ಕೆ ನನಗೆ ನೋವಿತ್ತು, ಭಯ ಇತ್ತು, ಒಂದು ಸಿಟ್ಟಿತ್ತು. ಮರು ದಿವಸ ನಾನೇ ಅವ್ರನ್ನ ಮನೆಗೆ ಕರೆದಿದ್ದೆ, ಒಟ್ಟಿಗೆ ಹೋಗಿದ್ವಿ. ಅದು ವಿಷಯ ಹೇಗೆ ಅಂತ ಹೇಳಿದರೆ, ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಆ ರೀತಿಯ ಒಂದು ವ್ಯವಸ್ಥೆ ಬಂದರೆ ಅದನ್ನು ಸರಿಪಡಿಸಿಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಗಬಾರ್ದು ಅಂತ ಮಾತಿದೆ. ನಾವು ಜಗಳ ಆಡ್ತಾ ಗೊತ್ತರೆ ನಿಮ್ಮ ಸಂಬಳ ಆಗೋದಿಲ್ಲ, ಇಲ್ಲಿ ಇಲಾಖೆ ಕೆಲಸ ನಡೆಯುವುದಿಲ್ಲ. ಸೊ ನಮ್ಮ ವೈಯಕ್ತಿಕ ಮನಸ್ತಾಪಗಳನ್ನು ನಾವು ಬದಿಗಿಟ್ಟುಕೊಂಡು ಇಲಾಖೆಯ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ, ಅವರನ್ನು ಪ್ರಾಮಾಣಿಕವಾಗಿ ಅವರು ಮಾಡ್ತಾ ಇದ್ರು, ನಮ್ಮ ಜೊತೆನೆ ನಡೆಸ್ಕೊಂಡು ಹೋಗಿದ್ದೇವೆ. ಸೊ ನಿವೃತ್ತ ಉಪಸಮಾದೇಷ್ಟರು ಪುರುಷೋತ್ತಮ, ಜಯರಾಮ್, ನಿವೃತ್ತ ಬೋಧಕರು ರಾಮಕೃಷ್ಣ, ಪೌರ ರಕ್ಷಣಾ ಪಡೆತ ವಾರ್ಡನ್, ವಕೀಲರು ಸಂತೋಷ್ ಪೀಟರ್ ಡಿಸೋಜಾ, ಮಲಬೀರಾದ ಪಾಲ್ಪಡೆದು ಸೇವಾ ನಿವೃತ್ತಿ ಪಡೆಯುಪ್ಪನ ರಮೇಶ್ರಿಗೂ ಶುಭ ಹಾರೈಸಿರು. ಗೃಹ ರಕ್ಷಕ ದಳದ ಘಟಕಾಧಿಕಾರಿಲು ಸಿಬ್ಬಂದಿಲು ರಮೇಶ್ ರೇನ ಸೇವಾ ಬದುಕದ ಬಗೆಟ್ಟು ತಂಕ್ಲಿನ ಅನುಭವಲೆನ್ ತೆರಿಪಾಯರು. ವಿಟ್ಲ ಘಟಕದ ಗೃಹ ರಕ್ಷಕ ಸಿಬ್ಬಂದಿ ಶ್ರೀಮತಿ ಉಷಾ ಎಸ್ ಶೆಟ್ಟಿ ಪ್ರಾರ್ಥನೆ ಪಂಡೇರು. ಬೆಳ್ತಂಗಡಿ ಘಟಕಾಧಿಕಾರಿ ಜಯಾನಂದ ಸಭೆ ನಿತ್ಕೊಂಡು ಸಭೆ ಸ್ಥಾರಕೆ ಮಲ್ತೇರು. ಕಚೇರಿದ ಪ್ರಥಮ ದರ್ಜೆ ಸಹಾಯಕಿ ಶ್ರೀಮತಿ ಶ್ಯಾಮಲಾ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಸಾಮಾಜಿಕ ಸೇವಾ ಸಂಘಟನೆಯಾದ ಪುಗರ್ತ ಪಡೆಯಿನ ಯೋಗಿ ಶೆಟ್ಟಿ ಜಪ್ಪು ಸಾರಥ್ಯದ ತುಳುನಾಡ ರಕ್ಷಣಾ ವೇದಿಕೆದ ಕುಡ್ಲ ನಗರ ಘಟಕದ ಹೊಸ ಅಧ್ಯಕ್ಷರಾದ ಶರಣ್ ರಾಜ್ KR ಆಯ್ಕೆಯಾಯಿತು. ಇಂಬರಿನ ಪದಗ್ರಹಣ ಬಳಿಕ ತುಳುನಾಡ ರಕ್ಷಣಾ ವೇದಿಕೆದ ಕಾರ್ಯ ಚಟುವಟಿಕೆದ ಬಗೆಟ್ ಯೋಗಿ ಶೆಟ್ಟಿ ಜಪ್ಪು ಸುದ್ದಿಗೋಷ್ಠಿಡು ಪೊಳಬು ಕೊರಿಯರು. ಸಾಮಾಜಿಕ ಸೇವಾ ಸಂಘಟನೆಯಾದ ಪುಗರ್ತೆ ಪಡೆಯಿನ ಯೋಗಿ ಶೆಟ್ಟಿ ಜಪ್ಪು ಸಾರಥ್ಯದ ತುಳುನಾಡ ರಕ್ಷಣಾ ವೇದಿಕೆದ ಕುಡ್ಲ ನಗರ ಘಟಕದ ಹೊಸ ಅಧ್ಯಕ್ಷರಾದ ಅವಿರೋಧವಾದ ಆಯ್ಕೆಯಾಯಿನ ತುಳು ಚಲನಚಿತ್ರ ನಿರ್ಮಾಪಕರು ಬೊಕ್ಕ ಸಮಾಜ ಸೇವಕರು ಶರಣ್ ರಾಜ್ KR ಇಂಬೇರ್ನ ಪದಗ್ರಹಣ ಲೇಸ್ ಕುಡ್ಲದ ವುಡ್ಲ್ಯಾಂಡ್ಸ್ ಹೋಟೆಲ್ದ ಸಭಾ ಮಂದಿರಡು ಶನಿವಾರ ನಡೆದರು. ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಯೋಗಿ ಶೆಟ್ಟಿ ಜಪ್ಪು ಬಾಕಿದ ಪದಾಧಿಕಾರನ ಎದುರುಡು ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಕರಿನ 15 ವರ್ಷದಿಂದ ತುಳುನಾಡದ ನೆಲ, ಜಲ, ಆಚಾರ, ವಿಚಾರ, ಸಂಸ್ಕೃತಿ, ಭಾಷೆಗೂ ಸಂಬಂಧಿಸಾಯಲಕ ಜನಜಾಗೃತಿ, ವಿಚಾರ ಸಂಕಿರಣ, ಅಭಿವೃದ್ಧಿ ಬೊಕ್ಕ ಐಕ್ಯತೆ ಸೇರ್ನಂಚ ದಿಂಜ ಕಾರ್ಯಕ್ರಮಗಳನ್ನು ನಡಪೊಂದು ಬೈದನ್ ಪಡೆದು ಯೋಗಿ ಶೆಟ್ಟಿ ಜಪ್ಪು ತೆರಿಪಾಯರು. ಜಪ್ಪು ಮಾಕಾಡಿ ಪಡುಪಿನ ಒಂದು ಅಂಡರ್ ಪಾಸಿಂಗ್ ಒಂದು ಸಮಸ್ಯೆ ಕಳೆದ 11 ವರ್ಷಗಳಿಂದ ಜನರು ನಿರಂತರ ಸಮಸ್ಯೆ ಹೊಂದಿದ ಸಂದರ್ಭದಲ್ಲಿ ಅದು ಎಲ್ಲ ಕಾಸರಗೋಡು ಆಗಿರ್ಬೋದು ಅಥವಾ ಮುಡಿಪು ಯೂನಿವರ್ಸಿಟಿ ಆಗಿರ್ಬೋದು, ಮಂಗಳೂರಿನ ಎಲ್ಲ ಕಡೆಗೆ ಆಸ್ಪತ್ರೆ ಪ್ರತಿಯೊಂದಕ್ಕೆ ಸಹ ಒಂದು ನಿಯರೆಸ್ಟೆಡ್ ಅಂದರೆ ಅದು ಜಪ್ಪು ಮಾಕಾಡಿ ಪಡೆ. ಅಂದರೆ ಮಂಗಳೂರಿನ ಒಂದು ಹೃದಯ ಒಂದು ಭಾಗ ಅಂತ ಹೇಳ್ಬೋದು, ರಸ್ತೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಹೆಬ್ಬಾಗಿರ್ತಾರ ಅದರ ಬಗ್ಗೆ ನಿರಂತರ ಒಂದು 10 ವರ್ಷಗಳಿಂದ ಅಥವಾ 11 ವರ್ಷಗಳಿಂದ ರೈಲ್ ರೋಕೋ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಿರಂತರ ಮಾಡಿಕೊಂಡು ಇದೀಗ 47 ಕೋಟಿಯ ಒಂದು ಅಲ್ಲಿ ಅಂಡರ್ ಪಾಸಿಂಗ್ ಒಂದು ಬ್ರಿಡ್ಜ್ ಅಂಡರ್ ಪಾಸಿಂಗ್ ಒಂದು ಕೆಳ ಸೇತುವೆ ನಿರ್ಮಾಣ ಆಗಿದೆ. ಅದು ಸಹ ತುಳುನಾಡ ರಕ್ಷಣಾ ವೇದಿಕೆಯ ಒಂದು ಹೋರಾಟದ ಪ್ರತಿಫಲ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಒಂದೆರಡು ಅಂತಲ್ಲ, ಅದೇ ರೀತಿ ಮಾಕಾಳಿ ಪಡುಪಿನ ಬೇರೆ ಬೇರೆ ಸಮಸ್ಯೆ ಆಗಿರ್ಬೋದು, ಪೌರ ಕಾರ್ಮಿಕರ ಕಾಲೋನಿ ಸಮಸ್ಯೆ ಆಗಿರ್ಬೋದು, ಜಪ್ಪು ಮಾರ್ಕೆಟಲ್ಲಿ ಮಹಿಳೆಯರು ಬೀದಿ ಅವರು ಮೀನು ಪಾಪ ಕೊಡೆ ಇಟ್ಕೊಂಡು ಮೀನನ್ನು ಮಾರಾಟ ಮಾಡ್ತಿದ್ರು. ಅಲ್ಲಿಗೆ ಒಂದು ಸುಸಜ್ಜಿತವಾದ ಮೀನು ಮಾರುಕಟ್ಟೆ ಆಗಲಿಕ್ಕೆ ನಮ್ಮ ಹೋರಾಟದ ಪ್ರತಿಫಲ. ಕದ್ರಿಯಲ್ಲಿ ಕೂಡ ತುಂಬ ಸಮಸ್ಯೆ ಇತ್ತು ಮಾರ್ಕೆಟಲ್ಲಿ, ಅಲ್ಲಿ ಸಾಗಿ ನಿರಂತರವಾದ ಧರಣಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಕದ್ರಿಯ ಮಾರ್ಕೆಟ್ ಒಂದು ಸುಸಜ್ಜಿತ ಆಗಬೇಕಾಗಿರ್ಬೋದು, ಅಥವಾ ಉಡುಪಿಯಲ್ಲಿ ಕರಾವಳಿ ಬೈಪಾಸ್ ಆಗಿರ್ಬೋದು, ಪುಂಜಲಕಟ್ಟೆ ಒಂದು ರೋಡಿನ ಸಮಸ್ಯೆ ಅಂಥದ್ದು 10 ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಅಥವಾ ಅದೇ ರೀತಿಯಲ್ಲಿ ರಕ್ತದಾನ ಶಿಬಿರಗಳನ್ನು ಕೊರೋನಾ ಸಂದರ್ಭದಲ್ಲಿ ನಿರಂತರ 62 ದಿನ ನಿರಂತರವಾಗಿ ಒಂದು ಅನ್ನದಾನವನ್ನು ಮಾಡಿದ ಸಂಘಟನೆ ಅಂದರೆ ತುಳುನಾಡ ರಕ್ಷಣಾ ವೇದಿಕೆ. ತುಳುನಾಡದ ಬ್ಯಾಂಕ್, ಪೊಲೀಸ್ ಇತರ ಸರ್ಕಾರಿ ಕಚೇರಿಲೆಡು ಕೈಗಾರಿಕೋದ್ಯಮಡು ಸ್ಥಳೀಯರಿಗೂ ಉದ್ಯೋಗ ಕೊರಡು ಪಂಪಿನ ಬೇಡಿಕೆರದ ಈಡೇರಿಕೆಗಾದ ದಿಂಜ ವರ್ಷದಿಂದ ಹೋರಾಟ ಮಲ್ತೊಂದಿತ್ತದು ಇತ್ತೆ ಕುಡ್ಲ ನಗರ ಘಟಕದ ಒತ್ತಿದ್ದು ಈ ಬೇಡಿಕೆರದ ಈಡೇರಿಕೆಗಾದ ನನಲಾತು ಶ್ರಮಿಸಾವನ್ ಪಂಡದು ಹೊಸ ಅಧ್ಯಕ್ಷರು ಶರಣ್ ರಾಜ್ KR ತೆರಿಪಾಯರು. ಅಂಚ ರೀಸೆಂಟ್ ಆದ ಒಂದು ವಾಟ್ಸಪ್ ಗ್ರೂಪ್ ಒಂದು ಇಂದಿತ್ತು ಪಂಡ ಲೈಕ್ ದೇ ಆರ್ ಫಾರ್ಮಿಂಗ್ ಎ ನ್ಯೂ ಕಮಿಟಿ. ಸೊ ಅಂಚ ಏನು ಲೈಕ್ ಒಂಚು ಕಡಪುಡ್ದೆ. ಸೊ ಫೈನಲಿ ಯಾರನ್ನ ಡಿಸೈಡ್ ಮಾಡ್ತಾರೆ ಲೈಕ್ ಗೋ ಹೆಡ್
ಅಂಚೈತ ನಮ್ಮ ನೆಕ್ಸ್ಟ್ 6 ವಿಷಯ ಉಂಡು ಲೈಕ್ ವಿಶ್ವ ತುಳು ಸಮ್ಮೇಳನ ಬಂದು ಸೊ ಐಕಿತ ಎಂಕ್ಲೆ ಮಸ್ತ್ ಎಫೋರ್ಟ್ ಪಾಡ್ದು ಟ್ರೈ ಮಲ್ತೊಂದುಲ್ಲೆ ಡೆವಲಪ್ ಮಲ್ಪುಗಾನ ಅಂಚನೆ ತುಳುನಾಡ ಫಿಲ್ಮ್ ಅವಾರ್ಡ್ಸ್ ಬಂದು ನಾಟ್ ತುಳು ಮೂವೀಸ್ ಲೈಕ್ ತುಳುನಾಡ ಫಿಲ್ಮ್ ಅವಾರ್ಡ್ಸ್ ಲೈಕ್ ಕೊಂಕಣಿ ಬೇರೆ ಲ್ಯಾಂಗ್ವೇಜ್ ಪೂರ ಒಟ್ಟಿಗೆ ಮಲ್ತದೆ ಎಂಕ್ಲೆ ಒಂಜಿ ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ಯಾವ ಪ್ಲ್ಯಾನ್ ಮಲ್ತೊಂದುಲ್ಲ ಸೊ ನಿಕ್ಲನ ಮಾತ ಸಪೋರ್ಟ್ ಕೊಡು ಡಿಸೆಂಬರ್ ವಿಶ್ವ ತುಳು ಸಮ್ಮೇಳನ ಅಂದಂದೆ ಡಿಸೆಂಬರ್ ನಮ್ಮ ವಿಶ್ವ ತುಳು ಸಮ್ಮೇಳನ ಪ್ಲಾನ್ ಮಾಡ್ತಂದುಲ್ಲ ಸೊ ಐಕಲ ನಿಕ್ಲನ ಮಾತ ಸಪೋರ್ಟ್ ಕೊಡು. ಕೇಂದ್ರೀಯ ಮಂಡಳಿ ಅಧ್ಯಕ್ಷರು ಯೋಗಿ ಶೆಟ್ಟಿ ಜಪ್ಪು ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಉಸ್ತುವಾರಿ ಸಮಿತಿದ ಕಿರಣ್ ಬಡ್ಲೆ ಗುತ್ತು ತುಳುನಾಡು ರಕ್ಷಣಾ ವೇದಿಕೆದ ಮುಖಂಡರು ಇಬ್ರಾಹಿಂ ಜಪ್ಪು ಪ್ರಶಾಂತ್ ಭಟ್ ಕಡಬ ಕೃಷ್ಣಕುಮಾರ್ ಶೋಭಾ ಪಾಂಗಡ ಜ್ಯೋತಿಕಾ ಜೈನ್ ಅನಸೂಯ ಶೆಟ್ಟಿ ರಮೇಶ್ ಪೂಜಾರಿ ಕ್ಲೀಟಸ್ ಲೋಬೋ ಮುನೀರ್ ಮುಕಚೇರಿ ಜೋಸೆಫ್ ಲೋಬೋ ನಾಗಲಕ್ಷ್ಮಿ ಇಸ್ಮಾಯಿಲ್ ಮೂಡುಶೆಡ್ಡೆ ಉಸ್ಮಾನ್ ಅಕ್ಸಾ ಅಜೀಜ್ ಉಳ್ಳಾಲ್ ಫಾರೂಕ್ ಗೋಲ್ಡನ್ ರಾಘವೇಂದ್ರ ಶಾನ್ ಡಿಸೋಜಾ ಶಾರದಾ ಶೆಟ್ಟಿ ತನ್ವೀರ್ ಗುಣವತಿ ಗೈಟನ್ ಪ್ರಮೋದ್ ಅಶೋಕ್ ಉಳ್ಳಾಲ್ ಇರ್ಫಾನ್ ಕಲ್ಲಾಪು ಮಹೇಶ್ ಕಾಮಾಕ್ಷಿ ಗುಲಾಬಿ ಸಾಧನ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯದ ಶ್ರೀ ಶಾರದಾ ಸೇವಾ ಟ್ರಸ್ಟ್ದ ನೀರೆಂಡು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಮುತಾಲಿಕೆಟ್ ನಡಪನ 42ನೇ ವರ್ಷದ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಸಮಿತಿದ ಅಧ್ಯಕ್ಷರು ಹರೀಶ್ PR ಶುಕ್ರವಾರ ವಾರದ ಭಜನೆರ್ದು ಬೊಕ್ಕ ಬಿಡುಗಡೆ ಮಾಡ್ತಾರೆ. ಕೊಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ವತಿರ್ದು 42ನೇ ಶ್ರೀ ಶಾರದಾ ಮಹೋತ್ಸವ ಅಕ್ಟೋಬರ್ 21-23 ತಾರೀಕು ಮುಟ್ಟ ನಡಪೆರೆಯುತ್ತದೆ. ಇಂದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಲೇಸು ಶುಕ್ರವಾರ ವೈಯಡು ಕೊಲ್ಯ ಶಾರದಾ ಸಭಾಂಗಣಡು நடந்தது. ಶಾರದಾ ಸಭಾಂಗಣಡು ವಾರದ ಭಜನೆ ಪೂಜಾ ಕಾರ್ಯಕ್ರಮ நடந்தது. ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ಓಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಬೀಸಿದವ ಭವಾತಿ ದಾಟಿದವ ಸೂರ್ಯನಂತ ಕಲೆ ನಾನು ಕಂಡೆ ನಾನು ಕಂಡೆ ಸೃಷ್ಟಿಗೆ ರಂಗಶಾಲೆ ಎಷ್ಟು ದಿನ ವೈಕುಂಠ ಎಷ್ಟು ದೂರವು ಎನ್ನುತ್ತಲೇ ಅವಿರ್ದ ಬೊಕ್ಕ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಲ್ತಿನ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಹರೀಶ್ RP ಕೊಲ್ಯ ಶಾರದಾ ಮಹೋತ್ಸವದ ಕಾರ್ಯಕ್ರಮ ಪೊರ್ಲುಡೆ ನಡಪೆರೆ ಮಾತೆರಲ ಸಹಕಾರಕ್ಕೆ ನುಂಡೇರು.
ಒಂದು 8 ಗಂಟೆಗೆ ಸೇರಿದು ನಮ್ಮ ಮಾತ ಕಡೆಗೆ ಹೋದು ನಮ್ಮ ಖಾಲಿ ಸಾರದ ಉತ್ಸವದ ಒಟ್ಟಿಗೆ ನಮ್ಮ ಸಾರದ ಸಭಾಭವನದಲ್ಲ ವಿಷಯ ತಿಳಿಪಾದು ಅಲ್ಪ ನಮಕ್ ಆಕಲ್ ಒಂಜಿ ಸತ್ಯಾನ ಭಕ್ತಿ ಎತ್ತು ಕೊಡ್ಪೇರ ಇನ್ನು ಗೊತ್ತೊಂದು ನಮ್ಮ ಈ ಸಾರದ ಭವನದ ಕೆಲಸ ಅಲ್ಲ, ನಮ್ಮ ಸಾರದ ಮಹೋತ್ಸವದ ಕೆಲಸ ಅಲ್ಲ, ಒಟ್ಟೊಟ್ಟಿಗೆ ಮಾಡ್ಬೋದು. ಅಂಚೆನೆ ಫುಲ್ ರೀತಿಡು 42ನೇ ನಮ್ಮ ಸಾರದ ಮಹೋತ್ಸವ ಫುಲ್ ರೀತಿಡು ಸಂಭ್ರಮಡು ವಿಜೃಂಭಣೆಡು 4 ಊರು ಒಂಜಿ ಪುಗರು ಲೆಕ್ಕ ಮಲ್ಪಾದ ಕೊಪ್ಪಿನ ಜವಾಬ್ದಾರಿ ನಮ್ಮ ಸಾರ್ವಜನಿಕರನ್ನ ಕೈಟುಂಡು ಐನು ನಡಪಾವನಿಂಚಿನ ಒಂದು ಜವಾಬ್ದಾರಿ ಎಂಕ್ಲ ಮಾಡಿ ಉಂಟು. ಜೈ ಶಾರದಾ ಮಾತೆ. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಗೌರವ ಅಧ್ಯಕ್ಷರು ಸೀತಾರಾಮ ವಂಗೇರ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್, ಕಟೋಣ ಸಮಿತಿದ ಅಧ್ಯಕ್ಷರು ಸತೀಶ್ ಕುಂಪಲ 42ನೇ ಶಾರದಾ ಮಹೋತ್ಸವಗೂ ಶುಭಾಶಯದ ಪಾತ್ರ ಪಂಡಿರು. ಮಕ್ಕಳನ್ನ ಇಟ್ಟು ನಾವು ಮಾತ್ರ ಒಮ್ಮತ್ತಳು ಪುಟ್ಟಲು ಕೆಲಸ ಮಾಡ್ತಾರೆ. ಆ ಶಕ್ತಿ ಕೊರಡು ಮನಸ್ಸು ಕೊರಡು ಕಾರ್ಯಕ್ರಮವನ್ನು ಎಡ್ಡೆ ಮಲ್ತು ಕೊರಡು ಈ ರಾಜ್ಯದ ಮಲೆಚಾಮುಂಡಿ ಚೆಲ್ಲುಲ್ಲ ಅಂತ ಸೋಮನಾಥ್ ಮಹಾಗಣಪತಿ ಇಲ್ಲ, ಶಾರದಾ ಮಹಾಗಣಪತಿ ಲಕ್ಷ್ಮಿ ಇಲ್ಲ, ಮತ್ತೊಂದು ಈಗ ಮಾತ್ರ ಇಲ್ಲ ನಮ್ಮ ಹೆಚ್ಚು ಕಮ್ಮಿ ಎತ್ತಿನ ದಾದ ಇತ್ನಾಟ ಬೈತಿ 41 ವರ್ಷಗಳು ಅಂಚೆಯಿಂದ ಈ ವರ್ಷ ಎಲ್ಲ 5 ದಿನ ವಿಜೃಂಭಣೆಯಲ್ಲಿ ಮೂಜಿದ ಕಾರ್ಯಕ್ರಮ ನಡಪಡುವುದು ಕೂಡ ಆ ವಿಶ್ವಾಸ ಅಂದ್ಕೊಂಡು ಅಂಚ ಮಾತೆಲ್ಲ ನಮ್ಮ ಮಾತಕ್ಕೆ ಸಕ್ರಿಯ ಹೊಡೆದು ಈ ವರ್ಷದ ಶಾರದೋತ್ಸವ ಕರೆದು 42ನೇ ವರ್ಷದ ಪಾದಾರ್ಪಣೆ ಬಂದದ. ಈ ಒಂದು ದಿಟ್ಟಡು ನಮ್ಮ 20 ತಾರೀಕಿಗೆ ನಮ್ಮ ದೇವರು ಹಾಗೂ ಅಕ್ಟೋಬರ್ 20 ಶುಕ್ರವಾರದಲ್ಲಿ ಬೈಯಾಡು ಈ ಒಂದು ಪುರ ಪ್ರವೇಶ ಆಪೇರು 21 23 ಮುಟ್ಟ 3 ದಿನದ ಕಾರ್ಯಕ್ರಮ ಒಂದು ಸಮರ್ಪಕವಾದ ಒಂದು ನಡಪೆರ ಉಂಡು. ಆ ನಿಟ್ಟಡು ಮಾತೆಲ್ಲ ಕೆಲವು ಜನ ಎಂಗಳು ನೋಟಿಸ್ ಅಡಿಕೆಯ ಪ್ರಕಾರ ಅನ್ನದಾನವಾಗಿ ಇತ್ತೇನೆಂಗಳ ಪುದರ್ ಕೊಡ್ತೇವೆ ಮಾ ಪಕ್ಕ ಮಾತೆಲ್ಲ ಕೇಂದ್ರಜ ಅಂಜಾದು ಅನ್ನದಾನ ಸೇವೆಗೆ ಮಾತೆಲ್ಲ ಪೂರ್ಣ ಸಹಕಾರ ಕೊಟ್ಟು ಪ್ರತಿ ವರ್ಷ ನಿಮಗೆ ಪ್ರೋತ್ಸಾಹ ಕೊಡು ಬಂಡದು ನಿಗಲ ಮಾತ ವಿನಂತಿ ಬಂದೊಂದು ಪಕ್ಕ ಮಾತ ಅಧ್ಯಕ್ಷನ ಒಟ್ಟಿಗೆ ಸರ್ವ ಸದಸ್ಯರ ಮಾತ ಸೇರಿದ ನಮ್ಮ ಮಕ್ಕಳು ಮಾತ ಈ ಬೇಳೆಡು ನಮ್ಮ ಪರಸ್ಪರ ಪತ್ತಪ್ಪೆ ಜೋಕರು ಸೇರಿದು ಒಂಜಪ್ಪ ಸೇವೆ ಬರೆ ನಿಮಗೆ ಮಾತ ವ್ಯವಸಾಯ ಕೊಡು ಒಂದು ಕೇಳೊಂದಿಲ್ಲ ಮಾತರಿಗೆ ಅಭಿನಂದನೆ ಸಲ್ಲಿಸ ಒಂದು ಎನ್ನರಂಡು ಪಾತ್ರ ಮುಗಿಪವೆ. ಜೈ ಶಾರದಾ ಮಾತೆ. ನಂಗೆ ಮಾತ್ರೆಗಳ ಒಂಜಿ ಹಿರಿಯಣ್ಣನ ರೀತಿ ಉಪ್ಪುನಂಚಿನ ಒಂಜಿ ಸಮಿತಿ. ಈ ಸಮಿತಿ ಶಾರದೋತ್ಸವದ ಮುಖಾಂತರ ಸಾರ್ವಜನಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಅನೇಕ ಕೆಲಸ ಕಾರ್ಯಗಳನ್ನು ಮಲ್ಪನ ಮುಖಾಂತರ ಈ ಸರಿದ 42ನೇ ಈ ವರ್ಷದ ಶಾರದಾ ಉತ್ಸವ ಅತ್ಯಂತ ವಿಜೃಂಭಣೆ ನಡೆಪುನ ಹಿನ್ನೆಲೆಡು ಇನ್ನಿ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಮುಲ್ಪ ಮಾತೆಲ್ಲ ಸೇರಿದು ಮಲ್ತದ. ಈ ಒಂದು ಉತ್ಸವ ಅತ್ಯಂತ ವಿಜೃಂಭಣೆ ನಡೆಪುನ ಮಟ್ಟಿಗೆ ಶಾರದಾ ದೇವರನ್ನ ಭವ್ಯವಾಯಿನಂಚಿನ ಮಂದಿರದ ನಿರ್ಮಾಣದ ಕೆಲಸ ಕಾರ್ಯ ಎಲ್ಲ ಅತ್ಯಂತ ಎಡ್ಡ ರೀತಿ ನಡತೊಂದುಂಡು. ಏಕ್ಲ ಜನಕ್ಲ ಮಾತೆಲ್ಲ ಅತ್ಯಂತ ಹೃದಯಪೂರ್ವಕವಾಯಿನಂಚಿನ ಸಹಕಾರ ತಿಕ್ಕೊಂದುಂಡು. ದುಂಬಗ್ಲ ಬಾರಿ ಮಲ್ಲ ಪ್ರಮಾಣದ ಧನಸಹಾಯದ ಅವಶ್ಯಕತೆ ಉಂಡು. ಅಂಚಾದ ಈ ಒಂಜಿ ಮಂದಿರದ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯಗಳನ್ನು ಮಾತ ಜನಕಲ್ನ ಈ ಸಂದರ್ಭದ ಸಹಕಾರವನ್ನು ಕೇನೊಂದು. ಟ್ರಸ್ಟ್ ಕೋಶಾಧಿಕಾರಿ ಉಮೇಶ್ ಕುಲಾಲ್, ಟ್ರಸ್ಟಿಲು ತೋಸೆ ಪುಷ್ಕಳ್ ಕುಮಾರ್, ವಿಶ್ವನಾಥ್ ಕೊಲ್ಯ, ಲಿಂಗಪ್ಪ ಪೂಜಾರಿ, ಯಶೋಧರ್ ಕೊಲ್ಯ, ಪ್ರವೀಣ್ ಕುಜುಮಗದ್ದೆ, ಶೈಲೇಂದ್ರ ಕುಜುಮಗದ್ದೆ, ಶೇಖರ್ ಕುಜುಮಗದ್ದೆ, ಅಶೋಕ್ ಸಂಕೊಳಿಗೆ, ಮೋಹನ್ ವೆಂಗಿಹಿತ್ಲು, ಮಹಿಳಾ ಮಂಡಳಿ ಗೌರವ ಸಲಹೆಗಾರರು ಮಾಲತಿ ಮೋನಪ್ಪ, ಪ್ರಮೀಳಾ ಚಂದ್ರಶೇಖರ್, ತುಳಸಿ, ಲೋಲಾಕ್ಷಿ, ಸರೋಜಿನಿ ಇಂಚಿತಿ ಪ್ರಮುಖರು ಈ ಪೊರ್ತು ಪಾಲ್ಪಡೆದಿದ್ದರು. ಶ್ರೀ ಶಾರದಾ ಸೇವಾ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಕೆಎಸ್ ಎತ್ಕೊಂದು ಸಭೆ ಸ್ಥಾರಿಗೆ ಮಲ್ತೇರು. ಕಾರ್ಯದರ್ಶಿ ಜಗಜೀವನ್ ಕೊಲ್ಯ ಸೊಲ್ಮೆ ಸಂದಾಯರು. ಸುದ್ದಿವಂಚಲಿಗೆ ಸ್ವಾಗತ. ರಾಜಸ್ಥಾನ ಆರ್ಟ್ಸ್ ಬೊಕ್ಕ ಕ್ರಾಫ್ಟ್ಸ್ ಲೇದ ಕರಕುಶಲ ವಸ್ತುಲೇದ ಕೈಮಗ್ಗದ ಸೀರೆಲು ಅಂಚನೆ ಆಭರಣ ಬೊಕ ಕಲಾಕೃತಿಲೇದ ಮಾಮಲ್ಲ ಮಾರಾಟ ಮೇಳ ರಾಜಸ್ಥಾನ ಆರ್ಟ್ಸ್ ಬೊಕ ಕ್ರಾಫ್ಟ್ಸ್ ಮಾರಾಟ ಮೇಳದ ಆಯೋಜಕರು ಮಹಾವೀರ ಜೈಪುರ್ ಶನಿವಾರ ಕಾಂಡೆ ಉದಿಪನ ಮಲ್ತೇರು. ರಾಜಸ್ಥಾನ ಆರ್ಟ್ ಬೊಕ್ಕ ಕ್ರಾಫ್ಟ್ ದಕ್ಲಿನ ಸಂಯೋಜನೆಡ್ ರಾಜಸ್ಥಾನ ಆರ್ಟ್ ಬೊಕ್ಕ ಕ್ರಾಫ್ಟ್ ಬೇತೆ ಬೇತೆ ಕರಕುಶಲ ವಸ್ತುಲೆದ ಬೊಕ್ಕ ಕೈಮಗ್ಗ ಸೀರೆಲೆದ ಅಂಚನೆ ಆಭರಣಲು ಬೊಕ್ಕ ಕಲಾಕೃತಿಲೆದ ಬೃಹತ್ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ರಾಜಸ್ಥಾನ ಬೃಹತ್ ಮಾರಾಟ ಮೇಳ ಬನ್ಸ್ ಹಾಸ್ಟೆಲ್ ತಾದಿದ ಹೋಟೆಲ್ ವುಡ್ಲ್ಯಾಂಡ್ಸ್ ಶನಿವಾರದ ಶುರುವಾತಂಡು.
ಮೇಳದ ಆಯೋಜಕರು ಮಹಾವೀರ್ ಜೈಪುರ್ ಮೇಳನು ಉದಿಪನ ಮಲ್ತೇರು. ಈ ಬಗೆಟ್ ಸುದ್ದಿಗೋಷ್ಠಿ ತೆರಿಪಾಯಿನ ಮಹಾವೀರ್ ಜೈಪುರ್ ಈ ಗ್ರಾಮೀಣ ಮೇಳಡು ರಾಜಸ್ಥಾನ ಸೇರ್ಲಕ ಬೇತೆ ಬೇತೆ ರಾಜ್ಯದ ಕೈಮಗ್ಗದ ಸೀರೆ, ಸಿಲ್ಕ್ ಸೀರೆಲು, ಕರಕುಶಲ ವಸ್ತುಲೆದ ಬೃಹತ್ ಸಂಗ್ರಹ ಇದ್ದದು ಮಾರಾಟ ಬೊಕ್ಕ ಪ್ರದರ್ಶನ ನಡಪೆರ ಉಂಡು. ರಾಜಸ್ಥಾನ ಸಿಲ್ಕ್ ಸಾರಿ, ಮೈಸೂರು ಸಿಲ್ಕ್ ಸಾರಿ, ಒರಿಸ್ಸಾ ಸಿಲ್ಕ್ ಸಾರಿ, ಕೋಜಿಯಾ ಕೈಮಗ್ಗದ ಸೀರೆಲು, ಕಾಟನ್ ಸೀರೆಲು, ಫೋಲ್ಕರಿ ವಿನ್ಯಾಸದ ಪಟಿಯಾಲ, ಫೋಲ್ಕರಿ ಬೆಡ್ಶೀಟ್ಲು, ಸೋಫಾ ಸೆಟ್ ಕವರ್, ಸಿಲ್ಕ್ ಕುಷನ್ ಕವರ್, ರಾಜಸ್ಥಾನ್ ಬೆಡ್ಶೀಟ್ಲು ಬೊಕ್ಕ ಬೇತೆ ಬೇತೆ ಕೈಮಗ್ಗದ ಸೀರೆಲು ಲಭ್ಯ ಉಂಡು. ಅತ್ತಂದೆ ಜೋಧ್ಪುರ್ ಕರಕುಶಲ ಮರದ ಪೀಠೋಪಕರಣಗಳು, ಸಾರಂಗ್ಪುರ್ ಮರದ ಪೀಠೋಪಕರಣಗಳು, ವಿಶೇಷ ಶೈಲಿದ ಜೈಪುರ್ ಆಭರಣಗಳು, ವಿಶೇಷ ವಿನ್ಯಾಸದ ವೈವಿಧ್ಯಮಯ ಮಣ್ಣದ ವಿಗ್ರಹಗಳು, ನೀಲಿ ರಂಗದ ಕ್ರಾಕರಿ ಐಟಂಲೆದ ಬೃಹತ್ ಸಂಗ್ರಹ ಮೂಲುಂಡು ಪಣದ ಮಹಾವೀರ್ ವಿವರ ಕೊರಿಯರು. मैंगलोर वुडलैंड्स होटल, बंस हॉस्टल रोड, यहाँ पर आर्टिसंस का जितना भी आर्टिसन आया हुआ है, यहाँ पर जो सीधा फ़र्क इतना रहेगा आपको, आर्टिसन जो बनाने वाला खुद बेचता है इधर यहाँ पर पूरा. यहाँ पर जो चूड़ीदार मटेरियल हो, लेडीज़ टॉप्स, बेडशीट्स, इक्कत साड़ीज़, पोचंबली साड़ीज़ and खादी कुर्ता, कश्मीरी sarees and Tamil Nadu Madurai Sungudi sarees, Channapatna toys, Sarangpur wood articles and more than variety in the pieces है. यहाँ पर जितना भी आर्टिसन हो रहा है 20% डिस्काउंट इन हैंडलूम, 10% ज्वेलरी एंड handicraft discount sales है. Every year 2 times I will organizing this one program here in Woodlands Hotel. यहाँ पर रिस्पांस इतना अच्छा भी रहता है, कस्टमर का पूरा कवर करने के लिए आप लोगों का सपोर्ट चाहिए सर. ये जो सोसाइटी से थ्रू से भी आया हुआ कोई स्टेट मिनिस्ट्री ऑफ टेक्सटाइल गवर्नमेंट ऑफ इंडिया इन टोटली इन द पीसेस इन DCS कार्ड होल्डर्स, ये सपोर्टिंग मिलता है सेंट्रल गवर्नमेंट की तरफ से. अभी तो पूरा मेक इन इंडिया फुल जो आर्टिसन जो बनाते हैं खुद सेल करते सर इधर. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೀಗೆ ಪೊಸಕೊಳದ ಇನ್ನಿತ ಸುದ್ದಿಗೊಂಚಲು ಮುಗಿತಂದಿಲ್ಲ. ನಿರಂತರ ಸುದ್ದಿಗೊಂಚಲಿಗೆ 21 ಪ್ಲೇ ಪೊಸಕೊಳ 24x7.